ಶುಭೋದಯ ಮಕ್ಕಳ ಇವತ್ತಿನ ಹಿಂದಿ ಭಾಷಾ ತರಗತಿಯಲ್ಲಿ ನಿಮಗೆಲ್ಲರಿಗೂ ಸ್ವತಃ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ಲೆಸನ್ ಮೈ ತುಮ್ ಔರ್ ಆಪ್ ಎಂಬ ಪಾಠವನ್ನು ಕಲಿತಿದ್ವಿ, ಹೋಗ್ತಾನೆ. ಹಾಗಾದರೆ ಮಕ್ಕಳೇ, ಮೈ ತುಮ್ ಔರ್ ಆಪ್ ಅನ್ನೋದು ಏನದು, ಎಂತಹ ಪದಗಳನ್ನು ತಿಳಿದವ ಅವನ್ನ ನಾಮಪದ ಅಂತ ಹೇಳ್ತೀವ ಅಲ್ವಾ? ಹಾಗಾದರೆ ಎಂತಹ ಪದಗಳವು? ಸರ್ವನಾಮ ಪದಗಳು, ಹೋಗುತ್ತಾನೆ. ಮೈ ಅಂತ ಹೇಳಿದ್ರೇನು? ನಾನು. ತುಮ್ ಅಂತ ಹೇಳಿದ್ರೆ ನೀನು ಅಥವಾ ನೀವು. ಆಪ್ ಅಂತ ಹೇಳಿದ್ರು ಕೂಡ ಸ್ವತಃ ನೀವು ಅಂತ ಹೇಳ್ತಾ ಹೋಗ್ತದೆ. ಈ ಸರ್ವನಾಮ ಪದಗಳನ್ನು ನಾವು ವಚನಗಳ ಆಧಾರದ ಮೇಲೆ, ವಚನಗಳು ಅಂತ ಹೇಳಿದಾಗ ಆ ಒಂದು ಸಂಜ್ಞಾ ಶಬ್ದಗಳಾಗಿರ್ಬೋದು ಅಥವಾ ವ್ಯಕ್ತಿಗಳದ್ದಾಗಿರ್ಬೋದು, ಸಂಜ್ಞಾ ಶಬ್ದಗಳ ಒಂದು ವಚನದ ಆಧಾರದ ಮೇಲೆ, ಅವು ಸಂಖ್ಯೆಗಳ ಆಧಾರದ ಮೇಲೆ ನಾವು ಈ ಸರ್ವನಾಮಗಳನ್ನು ಬಳಸ್ತಾ ಹೋಗ್ತೇವೆ. ಮೈ ಅನ್ನೋ ಪದವನ್ನು ನಾವು ಒಬ್ಬರೇ ಇದ್ದಾಗ ನಮಗೋಸ್ಕರ ಬಳಸುವಂತಹ ಒಂದು ಪದವಾಗಿರುತ್ತೆ. ಸ್ವಯಂ ಕರ್ತು ತಾನೇ ಬಳಸುವಂತಹ ಒಂದು ಸರ್ವನಾಮವಾಗಿರುತ್ತೆ. ತುಮ್ ಅನ್ನೋ ಪದ ಇದೆಯಲ್ಲ, ಕೆಲವೊಮ್ಮೆ ಅದು ಏಕವಚನದಲ್ಲೂ ಸಹ ಬಳಸ್ತೇವೆ, ಕೆಲವೊಮ್ಮೆ ಬಹುವಚನದಲ್ಲೂ ಸಹ ಬಳಸುತ್ತೇವೆ. ಅದೇ ರೀತಿ ಆಪನ ವರ್ಣಿದೆಯಲ್ಲ, ಅದು ಬಹುವಚನದಲ್ಲೇ ಬರುತ್ತೆ. ಕೆಲವೊಮ್ಮೆ ಏಕವಚನದಲ್ಲಿ ಅಂದರೆ ನಮಗಿಂತ ವಯಸ್ಸಲ್ಲಿ ಹಿರಿಯರಿರುವಂತಹ ಸಂದರ್ಭದಲ್ಲಿ ಆಪ್ ಅಂತ ಸಹ ಬಳಸ್ತಾ ಹೋಗ್ತೇವೆ ಮಕ್ಕಳೇ, ಹೌದಲ್ವಾ? ಅದೇ ರೀತಿ ಇವತ್ತು ನಾವು ಹಿಂದಿನ ತರಗತಿಯಲ್ಲಿ ಮೈ ಎಂಬ ಪಾಠವನ್ನು ಕಲಿತಿದ್ವಿ. ನಂತರ ಲಾಸ್ಟ್ ಲೆಸನ್ ನಾವು ಕಲಿತಿರುವಂತಹ ಹಿಂದಿನ ತರಗತಿಯಲ್ಲಿ ಇನ್ನೊಂದು ತುಮ್ ಎಂಬ ಒಂದು ಪಾಠವನ್ನು ಸಹ ಕಲಿತಿದ್ವಿ. ಆದರೆ ಇವತ್ತು ಕಲಿತಿರುವಂತಹ ಲೆಸನ್ ಯಾವುದು? ಆಪ್ ಎಂಬ ಸರ್ವನಾಮದಿಂದ ಆಗಿರುವಂತಹ ಪದಗಳಿಂದ ಸೆಂಟೆನ್ಸ್ ಅನ್ನ ಆಗಿದೆ. ಆ ಆಪನ್ನು ಯಾವ ರೀತಿ ಬಳಸುವುದು ಅಂತ ಸಹ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಪೇಜ್ ನಂಬರ್ 28 ಅಲ್ಲಿ ಲೆಸನ್ ನಂಬರ್ 6 ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. ಪೇಜ್ ನಂಬರ್ 28 ಲೆಸನ್ ನಂಬರ್ 6 ಲಾಸ್ಟ್ ಪ್ಯಾರಾಗ್ರಾಫ್ ಅನ್ನು ನೋಡಿ. ಪಾಠವನ್ನು ನಾನು ಸರಿ ಓದ್ತಾ ಹೋಗ್ತೇನೆ, ನೀವು ನನ್ನೊಂದಿಗೆ ಪಾಠವನ್ನು ಓದಿ ತದನಂತರ ನೋಡಿ ಪಾಠದ ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ನಮಸ್ತೆ ಚಾಚಾಜಿ, ಆಪ್ कैसे हैं? नमस्ते चाचा जी, आप कैसे हैं? आप भी पिताजी के साथ जाएंगे? आप भी पिताजी के साथ जाएंगे? आप और पिताजी कार से जाएंगे? आप और पिताजी कार से जाएंगे. ಮಕ್ಕಳೇ, ಪಾಠ ಇಷ್ಟೇ ಇರೋದು, 4 ಲೈನ್ಸ್ ಇದೆ, ಬಟ್ ಅರ್ಥ ಬಹಳಷ್ಟಿದೆ, ಹೌದು ತಾನೆ? ನೋಡಿ, नमस्ते चाचा जी, आप कैसे हैं? आप भी पिताजी के साथ जाएंगे? आप और पिताजी कार से जाएंगे. ಹೌದಲ್ವಾ? ಇಲ್ಲಿ ಆಪ್ ಎಂಬ ಒಂದು ಸರ್ವನಾಮ ಬಂತಪ್ಪ ನಮಗೆ, ಹೌದು ತಾನೆ? ಈ ಆಪ್ ಎಂಬ ಪದವನ್ನ ನಾವು ಯಾವಾಗ ಬಳಸ್ತೇವೆ? ಆಪ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನೀವು ಅಥವಾ ತಾವು ಅಂತ ಬಳಸ್ತೇವೆ, ಹೌದಾನೆ? ಇಲ್ಲಿ ಆಪ್ ಅನ್ನೋ ಪದ ಇದೆಯಲ್ಲ, ಕೆಲವೊಮ್ಮೆ ಏಕವಚನದಲ್ಲಿ ವಯಸ್ಸಲ್ಲಿ, ಏಕವಚನ ಅಂದ್ರೆ ಒಬ್ಬರೇ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿ ನಮಗಿಂತ ವಯಸ್ಸಲ್ಲಿ ಏನಾಗಿರ್ಬೇಕು? ದೊಡ್ಡವರಾಗಿರ್ಬೇಕು, ಹಿರಿಯದಾಗಿರ್ಬೇಕು. ಅಂತಹ ವ್ಯಕ್ತಿಗೆ ನಾವು ಗೌರವವನ್ನು ಕೊಡೋದ್ರ ಮೂಲಕ ಆಪ್ ಅಂತ ಬಳಸ್ತಾ ಹೋಗ್ತೇವೆ. ತದನಂತರ ಇನ್ನೊಂದ್ಸರಿ ಏನಪ್ಪಾ ಅಂತ ಹೇಳಿದಾಗ ಆಪ್ ಎಂಬ ಪದ ಮತ್ತೊಮ್ಮೆ ನಾವು ಬಹುವಚನದಲ್ಲೂ ಕೂಡ ಬಳಸ್ತೇವೆ. ಯಾವಾಗ ಬಳಸುವುದು ಇದನ್ನ ಬಹುವಚನದಲ್ಲೇ, ಆದರೆ ಇದನ್ನ ಕೆಲವೊಮ್ಮೆ ನಾವು ವಯಸ್ಸಲ್ಲಿ ಹಿರಿಯರಿರುವಂತಹ ವ್ಯಕ್ತಿಗಳಿಗೆ ನಾವು ಬಳಸ್ತಾ ಹೋಗ್ತೇವೆ, ಆಗ ಅದು ಏಕವಚನವಾಗಿರುತ್ತೆ, ಹೌದು ತಾನೆ ಮಕ್ಕಳೇ? ಅದೇ ರೀತಿಯಲ್ಲಿ ನಮಸ್ತೆ ಚಾಚಾಜಿ ಅಂತ ಪುಟ್ಟ ಬಾಲಕ ತಮ್ಮ ಚಿಕ್ಕಪ್ಪರವರಿಗೆ ಹೇಳ್ತಾ ಹೋಗ್ತಾನೆ. ಚಾಚಾಜಿ ಅಂದ್ರೆ ಚಿಕ್ಕಪ್ಪ, ಅವ್ರ ಚಿಕ್ಕಪ್ಪರಿಗೆ ಹೇಳ್ತಾನೆ ನಮಸ್ತೆ ಚಾಚಾಜಿ, ನಮಸ್ತೆ ಚಿಕ್ಕಪ್ಪ ಅಂತ ಹೇಳ್ತಾರೆ. ಆಪ್ कैसे हैं? ನೀವು ಹೇಗಿದ್ದೀರಾ? ಆ ಪುಟ್ಟ ಬಾಲಕ ತನ್ನ ಚಿಕ್ಕಪ್ಪರವರಿಗೆ ಗೌರವವನ್ನು ಕೊಟ್ಟು ಮಾತಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಆಪ್ कैसे हैं? ನೀವು ಹೇಗಿದ್ದೀರಾ? आप भी पिताजी के साथ जाएंगे? ನೀವು ಕೂಡ ಅಪ್ಪಾಜಿಯೊಂದಿಗೆ ಹೋಗುತ್ತೀರಾ? ಅಂದ್ರೆ ನೀವು ಕೂಡ ಅಪ್ಪಾಜಿಯೊಂದಿಗೆ ಹೋಗುತ್ತೀರಾ? आप और पिताजी कार से जाएंगे? ನೀವು ಮತ್ತು ನೀವು ಮತ್ತೆ ಅಪ್ಪಾಜಿ ಇಬ್ರು ಸಹ ಸೇರಿ ಕಾರಲ್ಲಿ ಹೋಗ್ತಿರಲ್ಲ ಚಿಕ್ಕಪ್ಪಾಜಿ ಅಂತ ಬಿಟ್ಟು ಚಿಕ್ಕಪ್ಪ ಅವರಿಗೆ ಅವನು ಪುಟ್ಟ ಬಾಲಕ ತನ್ನ ಚಿಕ್ಕಪ್ಪನೊಂದಿಗೆ ಸಂವಾದವನ್ನು ಮಾಡ್ತಿದ್ದಾನೆ, ಸಂಭಾಷಣೆಯನ್ನು ಮಾಡ್ತಿದ್ದಾನೆ. ಯಾವ ರೀತಿ? ಆಪ್ ಅಂತ ಪದ ಬಂದಿದೆ, ತಾವು ಅಥವಾ ನೀವು ಅಂತ ಪದೇ ಪದೇ ಬಳಸ್ತಾ ಹೋಗ್ತಾನೆ. ಯಾರಿಗೆ? ಚಿಕ್ಕಪ್ಪ ಅವರು ಒಬ್ಬರೇ ಇದ್ದಾರೆ, ಆದರೆ ಆ ಪುಟ್ಟ ಬಾಲಕನಿಂದ ವಯಸ್ಸಲ್ಲಿ ಅವರು ಹಿರಿಯರಿದ್ದಾರಲ್ವಾ. ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕಪ್ಪ ಇರ್ತಾರೆ, ಮಾವ ಇರ್ತಾರೆ, ಹಾಗೆ
ತಾತ ಇರ್ತಾರೆ, ಅಪ್ಪ ಅಮ್ಮ ಎಲ್ಲರೂ ಸ್ವತಃ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಲ್ಲ. ಹಾಗಾದ್ರೆ ಅವ್ರಿಗೆ ನೀವು ಯಾವ ಚಂದಲ್ಲಿ ಬಂದಿರಿಸಬೇಕು? ಮೀನ್ಸ್ ಆ, ನೀವು, ಆ ರೀತಿ ಮಾತಾಡಬೇಕು ತಾನೆ. ಹಾಗೆ ಮಕ್ಕಳಲ್ಲಿ ಆಪ್ ಎಂಬ ಪದವನ್ನು ನಾವು ಯಾವಾಗ ಬಳಸ್ತೇವೆ? ಏಕವಚನವಿದ್ದಾಗ ಹಾಗೆ ಬಹುವಚನವಿರುವಂತಹ ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೇವೆ. ಹಾಗೆ ಪಾಠದ ಅರ್ಥ ಏನು? ನಮಸ್ತೆ ಚಾಚಾಜಿ. ಆ ಪುಟ್ಟ ಬಾಲಕ ತನ್ನ ಚಿಕ್ಕಪ್ಪನಿಗೆ ಯಾವ ರೀತಿ ಅಭಿವಾದನೆ ಮಾಡ್ತಾ ಇದ್ದಾನೆ ಇಲ್ಲಿ? ನಮಸ್ತೆಯನ್ನು ಮಾಡ್ತಾ ಇದ್ದಾನೆ, ವಿಶ್ ಮಾಡ್ತಾ ಇದ್ದಾನೆ. ಆಪ್ ಕೈಸೆ ಹೇ? ವಿಶನ್ನ ಮಾಡ್ತಾ ಮಾಡ್ತಾ ಕೇಳ್ತಿದ್ದಾನೆ, ನೀವು ಹೇಗಿದ್ದೀರಾ? ಯೋಗಕ್ಷೇಮವನ್ನು ವಿಚಾರಿಸೋದನ್ನು ಹೋಗ್ತಾನೆ, ಹೇಗಿದ್ದೀರಾ ಅಂತ. ತದನಂತರ ಆಪ್ ಹಿ ಪಿತಾಜಿಗೆ ಸಾಥ್ ಜಾಯೆಂಗೆ? ನೀವು ಕೂಡ ಅಪ್ಪಾಜಿಯೊಂದಿಗೆ ಹೋಗುತ್ತೀರಾ ಅಂತ ಕ್ವಶನ್ ಅನ್ನ ಕೇಳ್ತಾನೆ. आप और पिताजी कार से जाएंगे. ಅವ್ರ ಅಪ್ಪಾಜಿ ಮತ್ತು ಚಿಕ್ಕಪ್ಪ ಇಬ್ಬರು ಸ್ವತಃ ಯಾವ್ದ್ರಲ್ಲಿ ಹೋಗ್ತಾರೆ ಅಂತ ಹೇಳ್ತಿದ್ದಾನೆ ಇಲ್ಲಿ? ಕಾರಲ್ಲಿ ಹೋಗ್ತಾರಲ್ವಾ ಅಂತ ಕೇಳ್ತಿದ್ದಾನೆ, ಹೌದಲ್ವಾ? ಇಲ್ಲಿ ನಿಮ್ಮ ಪಾಠ ಇದು ಕಂಪ್ಲೀಟ್ ಆಯಿತು. ಫಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ನಾವು ಯಾವ ಒಂದು ಸರ್ವನಾಮವನ್ನು ಕಲ್ತಿದ್ವಿ? ಮೈ ಅಂದರೆ ಸ್ವತಃ ಕರ್ತೃ ಬಗ್ಗೆ ಹೇಳುವಂತಹ ಒಂದು ಸರ್ವನಾಮ ಆಗಿರುತ್ತೆ. ತುಮ್ ಅನ್ನೋ ಪದವನ್ನ ನೀನು ಅಥವಾ ನೀವು ಅನ್ನೋ ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ಆಪ್ ಅನ್ನೋದೇನಿದೆ ಏಕವಚನ, ಅದು ವಯಸ್ಸಲ್ಲಿ ಹಿರಿಯಿರುವಂತಹ ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೇವೆ, ಜೊತೆಗೆ ಬಹುವಚನ ರೂಪದಲ್ಲಿ ಬಳಸ್ತಾ ಹೋಗ್ತೇವೆ. ಮಕ್ಕಳೇ, ಪಾಠ ಇರೋದು ನಿಮ್ಮದು ಕಂಪ್ಲೀಟ್ ಆಯಿತು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿಂದಿನ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ಕ್ವಶನ್ ನೋಟ್ ಸಿಕ್ಕಾಗಿದೆ. ಜೊತೆಗೆ ನಿಮಗೆ ಒಂದು ಏಕ್ और ಅನೇಕ್ ಎಂಬ ಒಂದು ಪಾಠವಿತ್ತು, ಹೌದು ತಾನೆ? ಏಕ್ और ಅನೇಕ್ ಎಂಬ ಒಂದು ಪಾಠವಿತ್ತು. ಈ ರೀತಿ ಮಕ್ಕಳೇ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಹೇಗಿದೆಯೋ ಹಾಗೆ ಒಂದು ನೀವು ಚಾರ್ಟ್ ರೆಡಿ ಮಾಡಬೇಕು. ಒಂದು ಡ್ರಾಯಿಂಗ್ ಶೀಟಲ್ಲಿ ಇಲ್ಲಿ ಹೇಗಿದೆಯೋ ಹಾಗೆ ನೀವು ಒಂದು ಆಕ್ಟಿವಿಟಿ ಅಂತ ತಿಳ್ಕೊಂಡಿದ್ದೀನ ಒಂದು ಚಾರ್ಟನ್ನು ರೆಡಿ ಮಾಡಬೇಕು. ಇದೇ ರೀತಿ ಪಿಕ್ಚರ್ಸನ್ನು ಪೇಸ್ಟ್ ಮಾಡಿ ಕೆಳಗಡೆ ಬರೆದು ಏಕವಚನ ಈ ಸೈಡಲ್ಲಿ ಹಾಕಿ, ಈ ಕಡೆ ಬಹುವಚನ ಅಂತ ಹಾಕಿ, ಅಥವಾ ಅನೇಕ್ ಅಂತ ಹೆಡಿಂಗ್ ಹಾಕಿ ಲೆಫ್ಟಲ್ಲಿ ಅದನ್ನು ಏಕವಚನ ಅಂತ ಬರೆದು ರೈಟ್ ಸೈಡಲ್ಲಿ ಈ ಥರ ಬಹುವಚನ ಅಂತ ಹಾಕಿ ಇದೇ ರೀತಿ ಪಿಕ್ಚರ್ಸನ್ನು ಪೇಸ್ಟ್ ಮಾಡಿ ಆಕ್ಟಿವಿಟಿನ ಮಾಡಿ ಮಕ್ಕಳೇ. ಅದು ಜೊತೆಗೆ ನಿಮಗೆ ಈ ಲೆಸನ್ ಏನಿದೆ ಹೋಮ್ವರ್ಕ್ ರೂಪದಲ್ಲಿ ಒನ್ ಟೈಮ್ ಲೆಸನನ್ನು ಬರೀರಿ.